ಸೊಲ್ಮೆಲು ನಮ್ಮ ಕುಡ್ಲ ತೊಳುವಾರ್ತೆಲು ಇನ್ನಿತ್ತ ಅಮ್ಮಲ ಸುದ್ದಿಲು ಸರ್ಕಾರದ ಆಡಳಿತದ ಇರೋದ ರಾಜ್ಯಪಾಲರಿಗೂ ಓಲೆ ಬರೆಯಿನ ಬಿಜೆಪಿದ ಸಚಿವರು ಈಶ್ವರಪ್ಪರ ರಾಜೀನಾಮೆ ಕೊರಡು ಇಜ್ಜಂಡ ಮುಖ್ಯಮಂತ್ರಿಗಳು ತನ್ನ ಸ್ಥಾನವನ್ನು ಬಿಡೋಡು ಕುಡ್ಲಡ್ ಡಿಕೆಶಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ವರ್ಷ ಭಾರಿ ಲಾಭ ಸುದ್ದಿ ಕೊಟ್ಟಿಡು ಎಂಎನ್ ರಾಜೇಂದ್ರ ಕುಮಾರ್. ಕುಡ್ಲಡ್ದ ಬೆಂಗಳೂರಿಗೂ ಬೇಲದ ಮಿತ್ತು ಪ್ರಯಾಣ ಮತ್ತು ನಿತ್ತಿನ ಜೋಡೆಲ ಮಿತ್ತು ಸಂಘ ಪರಿವಾರದ ಜವನೆರೆಟ್ಟು ದಾಳಿ. ಕುಡ್ಲದ ವಿಮಾನ ನಿಲ್ದಾಣಡು ಕಸ್ಟಮ್ಸ್ ಅಧಿಕಾರಿಗಳಿಡ್ದ ಭಾರಿ ಬಂಗಾರ ವಶ, ಉಳ್ಳಾಲದ ಮೊಹಮ್ಮದ್ ಅಶ್ರಫ್ ಬಂಧನ. ಇತ್ತ ವಾರ್ತೆದ ವಿವರ. ಸರ್ಕಾರದ ವಿರೋಧ ತನ್ಕೈನ ಬೇಜಾರನ್ನು ತೆರಿಪಾದ ಬಿಜೆಪಿದ ಸಚಿವರು ಈಶ್ವರಪ್ಪರು ರಾಜ್ಯಪಾಲರಿಗೆ ಬರೇನ ಒಲೆ ಬಿಜೆಪಿದ ಆಡಳಿತದ ಉಲಾಯದ ಲಡೆಯನ್ನು ಪಿದೈ ಪಾಡ್ದನೆಂದು ಕಾಂಗ್ರೆಸ್ದ ಡಿಕೆ ಶಿವಕುಮಾರ್ ಪಂತೆರ್. ಸರ್ಕಾರದ ವಿರೋಧ ತನ್ಕಾಯಿನ ಬೇಜಾರನ್ನು ಪಿದೈ ಪಾಡ್ದು ರಾಜ್ಯಪಾಲರಿಗೆ ಬಿಜೆಪಿದ ಸಚಿವರು ಕೆಎಸ್ ಈಶ್ವರಪ್ಪರು ಬರೆತಿನ ಓಲಿದ ಬಗ್ಗೆ ಕಾಂಗ್ರೆಸ್ದ ಡಿಕೆ ಶಿವಕುಮಾರ್ ತನ್ನ ಅಭಿಪ್ರಾಯ ತೆರಿಪಾದರು. ಕೇರಳದ ಓಟದ ಪ್ರಚಾರಗೂ ಕಾಸರಗೋಡಾದ ಪೋಪಿನ ಪೊರ್ತುಡು ಕುಡ್ಲದ ವಿಮಾನ ನಿಲ್ದಾಣಡು ಡಿಕೆಶಿ ವಾರ್ತಾ ಮಾಡಿಲು ಕೇನಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ದು ಈಶ್ವರಪ್ಪರು ಬರೆತಿನ ಓಲೆ ಮಾತ್ರ ಬಿಜೆಪಿದ ಹಿರಿಯ ನಾಯಕರಾದುಪ್ಪನ ಸಚಿವರ್ಲ ಆದುಪ್ಪನಾರು ಬಿಜೆಪಿ ಸರ್ಕಾರದ ಆಡಳಿತದ ಬಗ್ಗೆ ಅರಿಗೆ ಸರಿಯಾಯಿನ ನೆಮ್ಮದಿ ಇಜ್ಜಿ ಇತಿಹಾಸಡಿ ಏರ್ಲ ಸಚಿವರು ಸರ್ಕಾರ ನಡಪವನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಪಾಡ್ದಿಜರು. ತನ್ನ ಆಡಳಿತ ಸರಿ ಉಂಡು ಪಂಡದು ಮುಖ್ಯಮಂತ್ರಿಗಳಿಗೆ ತೆರಿಂಡ ಈಶ್ವರಪ್ಪೆರನ್ನು ಸಚಿವ ಸ್ಥಾನದ್ದು ದೆತ್ತು ಪಾಡೋಡು ಇಜ್ಜೆಂಡ ಈಶ್ವರಪ್ಪೆರೆ ತನ್ನ ಸಚಿವ ಸ್ಥಾನಗೂ ರಾಜೀನಾಮೆ ಕೊರಡು ಪಂಡದು ಡಿಕೆಶಿ ಪಂಡೇರ. ರಾಜ್ಯಡು ಕೊರೋನಾ ಸೀಕ್ ಜಾಸ್ತಿ ಅವನುಂಡು ಕೊರೋನಾ ಸೀಕ್ದ ಪತ್ತಡದಿಯರೆ ಸರ್ಕಾರದ ತೊಂದಿನ ನಿರ್ಧಾರಲು ಸರಿ ಇಜ್ಜಿ ಎಂದು ಡಿಕೆಶಿ ದೂರಿಯರು. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಬಂಗಾರಪ್ಪನವ್ರ ಸಂಪರ್ಕ ಮಂತ್ರಿ ಆಗಿದ್ದು 30 ವರ್ಷದಿಂದ, ನಾನು ಯುರೋಪ್ ಮಂತ್ರಿ ಆಗಿದ್ದು 30 ವರ್ಷದಿಂದ ನಮ್ಮಲ್ಲಿ ಯಾರೊಬ್ಬ ಮಿನಿಸ್ಟ್ರು ಇಲ್ಲಿವರೆಗೂ ಒಬ್ಬ ಚೀಫ್ ಮಿನಿಸ್ಟರ್ ಆಡಳಿತದ ಬಗ್ಗೆ ಕ್ವಶನ್ ಮಾಡಿರಲಿಲ್ಲ, ಯಾರು ಮಾಡಿರಲಿಲ್ಲ. ದೇಶ ಚರಿತ್ರೆ, ಇದು ದೇಶದ ಇತಿಹಾಸ. ಇದರಲ್ಲಿ ಇದು ಅವರು ಈಶ್ವರಪ್ಪನವರು ಎಕ್ಸ್ಪೋಸ್ ಮಾಡಿದ್ದಾರೆ, ಇವ್ರ ಆಡಳಿತ ಸರಿ ಇಲ್ಲ ಅಂತೇಳಿ. ಇಲ್ಲ, ಚೀಫ್ ಮಿನಿಸ್ಟ್ರಿಗೆ ಅವ್ರ ಆಡಳಿತ ಸರಿ ಇದೆ, ನಾನು ಇಷ್ಟು ಕರೆಕ್ಟಾಗಿದ್ದೀನಿ ಅಂತಂದರೆ ಇವತ್ತು ಸಾಯಂಕಾಲದೊಳಗೆ ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ಇಲ್ಲ, ಇವರೇ ವಾಲಂಟಿಯರಾಗಿ ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಕು. ಅವ್ರು ಸಮರ್ಥನೆ ಮಾಡಿಕೊಂಡಿದ್ದಾರೆ, ನಾನು ಬರೆದಿರೋದು ಕರೆಕ್ಟು, ನಿಜ, ನಾನು ಲಾಯಲಿಸ್ಟು ಅಂತ ಏನೋ ಹೇಳಿದ್ದಾರೆ. ಏನೋ ಹೇಳಿದಿರೋದು ಲಾಯಲಿಸ್ಟ್, ನಾನು ರೆಬೆಲರ್ ಅಂತ. ಅವ್ನು ರೆಬೆಲರ್ ಆಗಿರಲಿ, ಲಾಯಲಿಸ್ಟ್ ಆಗಲಿ, ಏನಾಗಲಿ, ಇದು ಈ ರಾಜ್ಯದ ಆಡಳಿತದ ವಿಚಾರ. ಇದೊಂದು ಸರ್ಕಾರ, ಒಂದು ಕಾನ್ಸ್ಟಿಟ್ಯೂಷನ್. ನೀವೆಲ್ಲ ಇಡೀ ದೇಶಕ್ಕೆ ಪಾಠ ಹೇಳ್ತಾ ಇದ್ದೀರಿ, ಯಾವ ರೀತಿ ನಾವು ಆಡಳಿತ ಕೊಡ್ತೀವಿ, ಸ್ವಚ್ಛ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇದು ಈ ರೀತಿ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ವರ್ಷ 55 ಕೋಟಿ ರೂಪಾಯಿ ಪಣವದ ಲಾಭದ ಪೆರ್ಮೆಗ್ ಸಂದದನಂದು ಎಸ್ಸಿಡಿಸಿಸಿ ಬ್ಯಾಂಕ್ದ ಇತಿಹಾಸಡಿ ಭಾರಿ ಲಾಭ ಪಡೆಯಿನ ದಾಖಲೆ ಮಂದನಂದು ಬ್ಯಾಂಕ್ದ ಗುರ್ಕಾರ್ಯರ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸುದ್ದಿ ಕೊಟ್ಟಡು ಇವರು ಕೊಡ್ದು ತೆರಿಪಾದೇರು. ಕುಡ್ಲಡ್ ಸುದ್ದಿಕೂಟ ನಡಪಾಯಿನ ಎಸ್ಸಿಡಿಸಿಸಿ ಬ್ಯಾಂಕ್ದ ನಿರ್ದೇಶಕರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಬ್ಯಾಂಕ್ದ ಈ ವರ್ಷದ ಸಾಧನೆದ ಇವರ ಕುರಿಯರು. ಕೊರೋನಾ ಕೋವಿಡ್ ಸಂಕಷ್ಟ ಕಾಲೊಡ್ಲ ಬ್ಯಾಂಕ್ ತನ್ನ ಅಭಿವೃದ್ಧಿಗೆ ಭಾರಿ ಪುಣಿತಂಡು ಬ್ಯಾಂಕ್ದ ಸೇವೆಡ್ ಕೋಟಿಗಟ್ಟಲೆ ಲಾಭ ಪಡೆದು ಈ ವರ್ಷ ಇತಿಹಾಸಡಿ ಭಾರಿ ದಾಖಲೆ ಮಲ್ದಣಂದು ರಾಜೇಂದ್ರ ಕುಮಾರ್ ಇವರ ಕೊಡ್ದು ತೆರಿಪಾಯಿರು. ಒಟ್ಟು ವ್ಯವಹಾರ ನಮ್ಮ ಇವತ್ತಿನ ಈ ತನಕದ ಒಂದು 105 ವರ್ಷಗಳ ಇತಿಹಾಸದಲ್ಲಿ ಇದು ಅತಿ ಹೆಚ್ಚಿನ ವ್ಯವಹಾರ ಆಗಿದೆ. ಮತ್ತು ಈ ಬಾರಿ ಕಳೆದ ಸಾಲಿಗಿಂತ ವ್ಯವಹಾರದಲ್ಲಿ 19% ಸುಮಾರು 20% ಏರಿಕೆಯನ್ನು ನಾವು 21ನೇ ಸಾಲಿನಲ್ಲಿ ಕಂಡುಕೊಂಡಿದ್ದೇವೆ. 21ನೇ ಸಾಲಿನಲ್ಲಿ 21-22 ಸಾಲಿಗೆ ನಾವು 11,000 ಕೋಟಿಯ ವ್ಯವಹಾರವನ್ನು ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಈ ವರ್ಷ ಠೇವಣಿ ಸಂಗ್ರಹದಲ್ಲಿ ನಾವು 4,948.34 ಕೋಟಿ ಠೇವಣಿಯನ್ನು ಸಂಗ್ರಹಿಸಿ ಕಳೆದ ಸಲದ ಠೇವಣಿಯ ಮೇಲೆ 17.65
ಏರಿಕೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂಗಡದಲ್ಲಿಯೂ ಕೂಡ 3,700.47 ಕೋಟಿ ಮುಂಗಡವನ್ನು ಮಾಡಿಕೊಂಡು ಕಳೆದ ಸಲಕ್ಕಿಂತ ನಾವು ಈ ಸಲ ಹೊರಬಾಕಿ ಸಾಲ ಒಟ್ಟಿಗೆ 5,151 ಕೋಟಿಯಷ್ಟು ಹೊರಸಾಲ ಬಾಕಿ ಇರ್ತದೆ. ಕುಟ್ಲ ವಿಮಾನ ನಿಲ್ದಾಣೋಡು ಶನಿವಾರ ಕಾಂಡೆ ಕಸ್ಟಮ್ಸ್ ಅಧಿಕಾರಿಗಳು ಸುಮಾರು 1,993 ಕಿಲೋ ಬಂಗಾರನ್ನು ಪತ್ತದಿರ ತನ್ನ ಉಲಾಯದ ಕುಂಟೊಡೆದಿದ್ದು ಬಂಗಾರನ ಸಾಗುವಂದಿತ್ತಿನ ಉಳ್ಳಾಲದ ಮೊಹಮ್ಮದ್ ಆಸಿಫ್ ಪನ್ಪನಾಯನ್ ಬಂಧನ ಮಲ್ದೇರ. ಕುಟ್ಲದ ವಿಮಾನ ನಿಲ್ದಾಣೋಡು ಕಸ್ಟಮ್ಸ್ ಅಧಿಕಾರಿಗಳು ಶನಿವಾರ ಕಾಂಡೆ ಭಾರಿ ಪ್ರಮಾಣದ ಬಂಗಾರದ ಕಳವು ಸಾಗಣೆಯನ್ನು ಪತ್ತಿದೆರ. ಉಳ್ಳಾಲದ 28 ವರ್ಷದ ಮೊಹಮ್ಮದ್ ಆಸಿಫ್ ಬಂಧನಾಯಿನ ಆರೋಪಿ ಆದಿತ್ತದು ಆಯರ್ದು ಸುಮಾರು 92,27,500 ಲಕ್ಷದ 1,993 ಕಿಲೋತ ಬಂಗಾರನ್ನು ವಶಕ್ಕೆ ಪಡೆದಿರ. ಬಾರಿ ಇಸೇಸ ಇನ್ಯಾಸುಡು ಜೀನ್ಸ್ ಪ್ಯಾಂಟ್ ಬಕ ಉಲಾಯ್ದ ಕುಂಟುಡು ಈ ಬಂಗಾರದಿದ್ದು ಬಂಗಾರ ಸಾಗಾಟ ಮಲ್ಪರೆ ಆಸಿಫ್ ಪ್ರಯತ್ನ ಮಲ್ದಿದ್ದೆ. ಪೊಲೀಸರು ಆಯನ್ ಪತ್ತದ ವಿಚಾರಣೆ ಮಲ್ತೊಂದುಲ್ಲೇರ. ಕುಟ್ಲರ್ದ ಬೆಂಗಳೂರಿಗೂ ಬೇಲದ ಮಿತ್ತು ಬಸ್ಸಡು ಪ್ರಯಾಣ ಮಲ್ತೊಂದಿತ್ತಿನ ಬೇತೆ ಬೇತೆ ಜಾತಿದ ಜೋಡಿಲೆನ ಪತ್ತದ ಆಣನ ಮಿತ್ತು ಚೂರಿಡು ಕುತ್ತದಿನ ಸಂಘ ಪರಿವಾರದ ಜವನೆರ ಆರೋಪಿಲೆನ ಪೊಲೀಸರು ಬಂಧನ ಮಲ್ದೇರ. ಕುಡ್ಲರ್ದ ಬೆಂಗಳೂರಿಗೂ ಬಸ್ಸಿಡು ಪ್ರಯಾಣ ಮಲ್ತೊಂದಿತ್ತಿನ ಜವನಗ್ ಸಂಘ ಪರಿವಾರದ ಕಾರ್ಯಕರ್ತರು ಪೆಟ್ಟುಪಾಡ್ದು ಚೂರಿಡು ಕುತ್ತದಿನ ಘಟನೆ ಗುರುವಾರ ರಾತ್ರಿ ಪಂಪ್ವೇಲ್ ಕೈತಲ್ ನಡೆದಂಡು. ಈ ಘಟನೆಗೆ ಸಂಬಂಧಪಡಿದ 4 ಪೊಲೀಸರು ಬಂಧನ ಮಲ್ದೇರ. ಕಸಬಾ ಬೆಂಗರದ 24 ವರ್ಷ ಪ್ರಾಯದ ಅಸ್ವಿರ್ ಅನ್ವರ್ಗ್ ಸಂಘ ಪರಿವಾರದ ಜವನರು ಚೂರಿಡು ಕುತ್ತದೇರ. ಬೆಂಗಳೂರು ತನ್ನ ಗುರ್ತದ ಪೊಣ್ಣನೊಟ್ಟಿಗೆ ಬೇಲದ ಮಿತ್ತು ಬಸ್ಸಿಡು ಪೋಂದು ಪನಗ ಅಕ್ಲು ಬೇತೆ ಬೇತೆ ಜಾತಿಗೆ ಸೇರಿದಿನಕ್ಲೆಂದು ಬಸ್ಸಿಡ್ದು ಜಪ್ಪಾದು ಆಣನ ಮಿತ್ತು ದಾಳಿ ಮಲ್ದಿರಂದು ತಿರಿದು ಬೈದಂಡು. ಜವನನ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿರ. ಕಂಕನಾಡಿ ಪೊಲೀಸ್ ಸ್ಟೇಷನ್ ಕೆರೆಯರೆ ಮಲ್ತಿನ ಪ್ರಯತ್ನ ಅಂದು ಕೇಸು ದಾಖಲೆ ಮಲ್ದೇರ. ಈ ಕೇಸಿಗೆ ಸಂಬಂಧಪಡಿದ ಅತ್ತಾವರ ಬಾಬುಗುಡ್ಡದ ಬಾಲು, ಬಂದಾರ್ದ ಧನುಷ್ ಭಂಡಾರಿ, ಶಕ್ತಿನಗರದ ಜಯಪ್ರಕಾಶ್, ಉರುವಾ ಮಾರಿಗುಡಿ ಕೈತಲ್ದ ಅನಿಲ್ ಕುಮಾರ್ನ ಬಂಧನ ಮಲ್ದೇರ. ಮೊಕ್ಲನ ಮಿತ್ತು ಪಾಕ ಕೊಲೆ ಪ್ರಕರಣದ ಕೇಸ್ಲುಂಡೊಂದು ತಿರಿದು ಬೈದಂಡು. ಕುಟ್ಲರ್ದ ಬೆಂಗಳೂರಿಗೂ ಬಸ್ಸಡು ಪ್ರಯಾಣ ಮಲ್ತೊಂದಿತ್ತಿನ ಬೇತೆ ಬೇತೆ ಜಾತಿಗೆ ಸೇರಿದಿನ ಜೋಡಿಲನ ಮಿತ್ತು ಎಂಕ್ಲು ದಾಳಿ ಮಲ್ದ ಜಾಂದ್ ಸುದ್ದಿ ಕುಟ್ಟುಡು ಬಜರಂಗ ದಳದ ರಾಜ್ಯ ಸಂಚಾಲಕರು ಸುನಿಲ್ KR ಪಂಥೇರ. ಕುಟ್ಲರ್ದ ಬೆಂಗಳೂರಿಗೂ ಪೊಪ್ಪಿನ ಬಸ್ಸಡಿತ್ತಿನ ಹಿಂದೂ ಮುಸ್ಲಿಂ ಜೋಡಿನ ಎಂಕ್ಲು ತಡಿತಿನವು ನಿಜ ಆಂಡ ಎಂಕ್ಲಿನ ಸಂಘಟನೆದಕ್ಲು ಪೆಟ್ಟುಪಾಡ್ದ ಜರಂದು ಬಜರಂಗ ದಳದ ರಾಜ್ಯ ಸಂಚಾಲಕರು ಸುನಿಲ್ KR ಪಂಥೇರ. ಕುಟ್ಲಡ್ ಸುದ್ದಿಗಾರರ ಪಾತಿರ್ದು ಒಂದು ಲವ್ ಜಿಹಾದ್ ಬೇಲೆ ಆಯ್ನೆಡ್ದವರ ಒಂದೇನು ಉಂಥವರೇ ಬಜರಂಗ ದಳ ಪುಣೆವೊಂದುಂಡು ಈ ಪಿರವು ಕೂಡ ಪಾಕ ಜೋಡಿಲೆನ್ ಪತದು ಪೊಲೀಸರಿಗೆ ಒಪ್ಸಾದ ಪಂಡದು ಸುನಿಲ್ KR ಪಂಡ್ಯರ. ಕುಡ್ಲರ್ದ ಬೆಂಗಳೂರಿಗೂ ಜೋಡಿಲು ಪ್ರಯಾಣ ಮಲ್ತೊಂದಿತ್ತಿನೇನು ಸಾರ್ವಜನಿಕರು ವಾಟ್ಸಪ್ ಪಾಡ್ದು ವೈರಲ್ ಆದಿತ್ತಂಡು ಬಜರಂಗ ದಳದ ಕಾರ್ಯಕರ್ತರ ಅತ್ತು ಅಲ್ಪೇತಿನ ಜನಕ್ಲೆ ಚೂರಿಡು ದಾಳಿ ಮಲ್ದಿರಂದು ಸುನಿಲ್ KR ಪಂಡ್ಯರ. ಮುಸ್ಲಿಂ ಯುವಕ ಅಥವಾ ಹಿಂದೂ ಹೆಣ್ಣುಮಕ್ಕಳನ್ನ ಬಸ್ನಲ್ಲಿ ಇರ್ಬೋದು ಅಥವಾ ಪಾರ್ಕ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಬಜರಂಗ ದಳ ಕಾರ್ಯಕರ್ತರು ತಡೀತಾರೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ತಡೆಯುತ್ತದೆ. ಹೀಗೆ ತಡೀತಿರ್ಬೇಕಾದ್ರೆ ಅವರನ್ನು ತಡೆದು ಕಾನೂನಿನ ಮುಖಾಂತರ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನು ನಾವು ನಿರಂತರವಾಗಿ ಸುಮಾರು 6 ತಿಂಗಳಿಂದ ಮಾಡ್ತಾ ಇದ್ದೇವೆ. ಹೀಗೆ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಹಿಡಿಬೇಕಾದ್ರೆ ಅಲ್ಲಿರುವಂತಹ ಸಾರ್ವಜನಿಕರು ಅವರ ಫೋಟೋಗಳನ್ನು ತೆಗಿತಾರೆ ಅಥವಾ ವಿಡಿಯೋಗಳನ್ನು ಮಾಡ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾಗಳಿಗೆ ಹಾಕ್ತಾರೆ, ಈ ರೀತಿ ನಡೀತಾರೆ. ಅದರೊಟ್ಟಿಗೆ ಅವರನ್ನು ಹಿಡಿದಾಗ ಇಲ್ಲಿರುವಂತಹ ಸಾರ್ವಜನಿಕರು ಅವರನ್ನು ಥಳಿಸಿದ್ದು ಕೂಡ ಇದೆ.
ಪೆರ್ಮೆದ ನಾಟಕಕಾರರು ತುಳು ಸಿನಿಮಾ ನಿರ್ದೇಶಕರು ಶ್ರೀ ವಿಜಯಕುಮಾರ್ ಕೊಡಿಯಾಲಬೈಲ್ ಬರೆದ ನಿರ್ದೇಶನ ಮಲ್ದಿನ ಶಿವದೂತೆಗಳಿಗೆ ತುಳು ಪೌರಾಣಿಕ ನಾಟಕ ನೂತನ ಪ್ರದರ್ಶನ ಕೊಡ್ದು ಕಲಾಭಿಮಾನಿಲನ ಉಡಲ್ಗೆಂದದಂಡು. ಪೆರ್ಮೆದ ತುಳು ಸಿನಿಮಾ ನಿರ್ದೇಶಕರು ವಿಜಯಕುಮಾರ ಕೊಡಿಯಾಲಬೈಲ್ ನಿರ್ದೇಶನ ಮಲ್ದಿನ ಶಿವದೂತೆಗುಲಿಗೆ ತುಳು ಪೌರಾಣಿಕ ನಾಟಕ ನೂದು ಪ್ರದರ್ಶನ ಕರಿತದಂಡು. ರಿಯಾಲಿಟಿ ಶೋ ಸಿನಿಮಾ ಅಬ್ಬರದ ನಡುಟ್ಲ ತುಳು ರಂಗಭೂಮಿ ಬೊಕ ತುಳು ಪೌರಾಣಿಕ ನಾಟಕಲು ಭಾರಿ ಪ್ರಸಿದ್ಧಿ ಪಡೆಯೊಂದುಂಡು. ತುಳುನಾಡದ ಕಲಾಭಿಮಾನಿಲು ಈ ನಾಟಕನು ಮೋಕೆಡು ಪೋಷಣೆ ಮಲ್ದಿರಂದು ವಿಜಯಕುಮಾರ್ ಕೊಡಿಯಾಲಬೈಲ್ ಮೆಚ್ಚುಗೆ ತಿರಿಪಾದಿರು. എന്ന സൃഷ്ടിക്ക് കാരണമായി നകുലു എനിക്ക് ഗുളികാന്ത് പുതർജിയൻ ആ 23 തോകേന ഭൂമിಗೆ പൂർണ്ണഗനെ ಕೆದ್ದು ತಿಂದು ಸತ್ಯನಾಶ ಮಲ್ತಿನಾಲಿ ಯಾನು ಬಾರಿ ಖುಷಿತ ವಿಷಯ ಇನಿ ತುಳು ರಂಗಭೂಮಿಡ್ ಪೌರಾಣಿಕ ನಾಟಕ ರಂಗೋಡು ಒಂಜಿ ಚಾರಿತ್ರಿಕ ದಾಖಲೆ ತಿಂಗಳಿಗೆ 30 ಪ್ರದರ್ಶನದ ಲೆಕ್ಕಬಹುದು. ಇನಿ ನೂತನ ಪ್ರದರ್ಶನ ಎಕ್ಕೂರು ಮೈದಾಂಡು 9:30 ಗಂಟೆಗೆ ರಾತ್ರಿಗೆ ಇನಿ ನೂತನ ಪ್ರದರ್ಶನ ಎಂಕಲ ನಾಟಕ ತೂವನ್ನುಂಡು. ಮಸ್ತ್ ಖುಷಿತ ವಿಷಯದಾದ ಅಂದು ಮಂಡ ಹಾಸ್ಯದ ನಾಟಕದ ನಡುಟಿ ಪೌರಾಣಿಕ ನಾಟಕ ನೂದು ಪ್ರದರ್ಶನ ಮಲ್ದಿನ ಬಂಚಿನ ಮೇ ತಿಂಗಳದ ಅಕೇರಿಗೆ 150ನೇ ಪ್ರದರ್ಶನ ತೂವನ್ನುಂಡು. ವಿಶೇಷವಾದ ಎಂಜಿನ ಅಂದ್ಮಂಡ 2022ನೇ ವರ್ಷದಲ್ಲ ಪ್ರದರ್ಶನದಲ್ಲಿ ಇನಿ ಬುಕ್ ಆತಿನ ವಿದೇಶೋಡು ಬೇತೆ ರಾಜ್ಯೋಡು ಅಂಚನೆ ಬೇತೆ ಕಡೆಟ್ ಈ ನಾಟಕ ಮುಂಗಡ ಇನಿ ಬುಕ್ಕಿಂಗ್ ಆತಿನ ಒಂಜಿ ಪೌರಾಣಿಕ ನಾಟಕಗೂ ಜನಕ್ಕೂ ಕೊರನ ಮಲ್ಲ ಮಟ್ಟದ ಒಂಜಿ ಪ್ರೋತ್ಸಾಹ ಅಂತ ಪನೊಲಿ. ಈ ಸಂದರ್ಭಡು ಯಾನು ಈ ನಾಟಕನು ಮಲ್ಪರೆ ನೆಟ್ಟು ಯಾನು ಒರಿ ತೋಜಿದು ಪರೆ ನಿರ್ದೇಶಕ ಆದ ಮಸ್ತ್ ಜಂತ ಬೆಗರು ನೆಟ್ಟು ಪ್ರೇಕ್ಷಕರು ನೆಟ್ಟು ಸಾಮಾಜಿಕ ಜಾಲತಾಣ ಮಲ್ಲ ಮಟ್ಟದ ಪ್ರಚಾರ ಅಂದಕ್ಕೆ ಮಸ್ತವು ಯಶಸ್ಸಿಗೆ ಕಾರಣ ಆತಂಡು. ತೂಯಿನಕುಲೆ ಪಿರ ತೂಪಿನ ಪೌರಾಣಿಕ ನಾಟಕನು ಬಹುಶಃ ಎಪಲ 1 ಸಲ 2 ಸಲ ತೂವೇರು ಜನಕುಲು ಒಂದು 10-20 ಸಲ 1 ಸಲ ತೂತಿನ ಕಲ ಜನಕಲ್ನ ಸಂಖ್ಯೆ ಮಸ್ತ್ ಕಮ್ಮಿ 1 ಸಲ ತೂಯಿನ ಕುಡರ ಬರ್ಪೆ ಈ ರೀತಿದ ಒಂಜಿ ಮಲ್ಲ ಮಟ್ಟದ ಒಂಜಿ ಬೆಳವಣಿಗೆ ಇನಿ ತುಳು ರಂಗಭೂಮಿ ಆತಿನ ಹಿಂಗೆ ಮಸ್ತ್ ಖುಷಿ ಕೊಡ್ತುಂಡು. ನಮ್ಮ ಕುಡ್ಲ ಟಾಕೀಸ್ಡ್ ಏಪ್ರಿಲ್ ತಿಂಗೊಲ್ದ ಗಮ್ಸಾಲ್ ಸಿನಿಮಾ ಕೈಪಗಪ್ಪುನ ಲೇಸ್ ಪೆಪ್ಪೆರೆರೆ ಸಿನಿಮಾದ ಕ್ಲುಕೇನ್ನ ಪ್ರಶ್ನೆಗೆ ಸರಿ ಉತ್ತರ ಕೊರ್ನಕ್ಲಿಗೆ ಇನಾಮ್ ಪಟ್ಟುನ ಲೇಸ್ಲ ನಡತಂಡು. ನಮ್ಮ ಕುಡ್ಲ ಟಾಕೀಸ್ ಕರಿನ ಮಾರ್ಚ್ ತಿಂಗೊಳ್ಡು ಪೆಪ್ಪೆರೆರೆ ಸಿನಿಮಾದ 4ನೇ ಪ್ರದರ್ಶನ ಬಕ ರಸಪ್ರಶ್ನೆ ಬಹುಮಾನ ಪಟ್ಟುನ ಲೇಸ್ ಬಕ ಏಪ್ರಿಲ್ ತಿಂಗೊಲ್ದ ಸಿನಿಮಾ ಬಿಡುಗಡೆ ನಮ್ಮ ಕುಡ್ಲ ಸ್ಟುಡಿಯೋಡು ನಡೆತಂಡು. ಮಾರ್ಚ್ ತಿಂಗೊಲ್ದ ಪ್ರದರ್ಶನ ಯಶಸ್ಸು ಪಡೆದಿದ್ದದು. ಏಪ್ರಿಲ್ ತಿಂಗೊಲ್ದ ಸಿನಿಮಾ ಧಮಾಕ ಶುರುವಾಂಡು ಪೆಪ್ಪೆರೆರೆ ಪದ್ರಾಡು ಪ್ರದರ್ಶನ ಕೊಡ್ದಿದ್ದದು. 25 ವೀಕ್ಷಕರು ಇನಾಮು ಗೆದ್ದಿದ್ದಾರೆ. ಏಪ್ರಿಲ್ ತಿಂಗೊಲ್ದ ಗಮ್ಜಾಲ್ ಸಿನಿಮಾನು ನಿರ್ದೇಶಕರು ಸುಮನ್ ಸುವರ್ಣ, ಸಿನಿಮಾ ನಾಯಕರು ಪ್ರವೀಣ್ ಕೊಡಕರ್, ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷಾ ಬಿ ಕರ್ಕೆರೆಗೆ ಕೈ ಪಗತಿರ. ಪೆಪ್ಪೆರಾರೆ ಸಿನಿಮಾ ವಿಜಯ್ ಶೋಭರಾಜ್ ಪಾವೂರ್ನ ಒಂಜಿ ಪರಿಕಲ್ಪನೆ ಅವಿನ ಸಾಕಾರ ಮಲ್ಪರೆ ಎನ್ನೊಟ್ಟಿಗೆ ವರುಣ್ ಸೇರ್ದೆಂಗುಲು ಅವಿನ ಬೊಕ್ಕ ಆರ್ಟಿಸ್ಟ್ ನಕಲ್ನ ಮಾತ ಒಂಜಿ ಕೂಡುವಿಕೆಡು ಒಂಜಿ 3 ವರ್ಷದಿಂಚಿ ಪ್ರಯತ್ನ ಮಲ್ತ ಸಿನಿಮಾ ರಿಲೀಸ್ ಆಪುನಾನಿ ಇಂದುವೆ ಸ್ಟೇಜ್ ಇಡು ಪಂದಿತ್ತೆ ಒಂಜಿ ಕಟ್ಟಡು ಕೋರಿ ಬುಡ್ಪಿನ ಅಂಚಿನ ಒಂಜಿ ಫೀಲ್ ಆಪುಂಡು ದಯಬಂಡ ಎಂಚ ಆಪುಂಡು ಪನ್ಪೇರನ್ ಜನಕುಲ್ ದಾದ ಪನ್ಪೇರನ್ ನಿಕುಲ್ ತುಯ್ಯಾರು ಮಾತೆರ್ಲ ಸಿನಿಮಾ ಪುಗರಿಯರು ಮಸ್ತ್ ಖುಷಿ ಆಂಡು ಸಿನಿಮಾನ ಥಿಯೇಟರ್ಡು ತೋಡೊಂದು ಪನ್ಪಿನ ಅಭಿಲಾಷ ನಿಕಲ್ನ ಕೈ ಸೈಡ್ ಬೈದುಂಡು. ಸೊ ಥಿಯೇಟರ್ಗೆ ಬೇಗಡೆ ಬರೋದಿಲ್ಲ, ಥಿಯೇಟರ್ಡ್ಲ ಸಪೋರ್ಟ್ ಮಲ್ಪಲೆ ನಮ್ಮ ಕುಡ್ಲ ಟಾಕೀಸನ್ನು ಕೇಬಲ್ ಆಪರೇಟರ್ನ ಕಡೆ ಪಾತಿರ್ದು ಇನ್ನಿಯೇ ಸಬ್ಸ್ಕ್ರೈಬ್ ಮಲ್ಪಲೆ ಏರ್ ಮಲ್ದರ್ ನಿಕಲ್ನ ಕೈತಲ್ದ ಕಡ್ಡ ಇಲ್ಲದ ಕಡ್ಡಲ್ಲ ಪನ್ಲೆ
ಆಯ್ನಾತ್ ಈ ಒಂಜಿ ಹೆಂಕುಲು ಒಂಜೇ ಸಿನಿಮಾ ಗುಂತವನಕ್ಲೆ ಇನ್ನೊಂಜಿ 10 ಸಿನಿಮಾ ಮನ್ಪುನಂಚಿನ ಒಂಜಿ ಯೋಜನೆ ನಮ್ಮ ಕುಡ್ಲ ಟಾಕೀಸ್ದ ಮುಖಾಂತರ ಆವೊಂದುಂಡು. ಥ್ಯಾಂಕ್ ಯು ಮಾತ್ರಿಗ್ಲ ಥ್ಯಾಂಕ್ಸ್. ಟ್ರಾಜಿಡಿ ಉಂಡು, ಕಾಮಿಡಿ ಉಂಡು, ಪೂರಲಿತ್ತಿನಂಚಿನ ಒಂಜಿ ಸರ್ವ ಸಂಪನ್ನವಾಯಿನಂಚಿನ ಒಂಜಿ ನಾಟಕ ಅವು ಫಿಲ್ಮ್ ಮೂಡ್ದು ಬೈದಿನ ಫಿಲ್ಮುಲ ತೂಲೆ ನಿಕುಲು ಮಾತಿರಲ್ಲ ತೂದು ಸಪೋರ್ಟ್ ಮಲ್ಪುಲೆ ಈ ಬಯ್ಯ ಮಲ್ಲಿಗೆ ಪನ್ಪುನ ಒಂಜಿ ಫಿಲ್ಮು ಪಿರೋರ ಈ ನಮ್ಮ ಕುಡ್ಲ ಟಾಕೀಸ್ ಅರಳಡ್ ಪನ್ನೊಂದು ಟಾಕೀಸ್ ತಕ್ಲೆಗೆ ಅಭಿನಂದನೆ ಸಲ್ಲಿಸೋದು ರಡ್ಡು ಪಾತ್ರ ಅಂತ ಗಮ್ಜಾಲ್ ಒಂಜಿ ರಡ್ಡು ಮೂವಿದ ಒಂಜಿ ಪ್ಯಾಕೇಜ್. ಫಸ್ಟ್ ಹಾಫ್ ಬೇತೆ ಸೆಕೆಂಡ್ ಹಾಫ್ ಬೇತೆ. ಜನಗಳು ಸಾಧಾರಣ ಟಾಕೀಸ್ ತೂತೇರು ಒಂದೊಂದು ಎಡ್ಡೆ ಅವಕಾಶ ನಮ್ಮ ತೂವಂದಿನಕ್ಲೆಗೆ ಕೆಲವು ಕೋಟಿ ಟಾಕೀಸ್ದ ವ್ಯವಸ್ಥೆ ಒಪ್ಪುಜಿ ದೂರ ದೂರ ಪೋಯರೆ ಆಪುಜಿ ಅಂಚಾದ ಪುನಃ ಇಲ್ಲಡೆ ಕುಲು ಒಂದು ಕೇಬಲ್ ಆಪ್ರೇಟರ್ನ ಪಂಡ ಸ್ವಲ್ಪ 90 ರೂಪಾಯಿ ಪಾಂಡ ಗಮ್ಜಾಲ್ ಪಿಕ್ಚರ್ನ ಒಂಜಿ ಇಲ್ಲಡೆ ಕುಲು ಒಂದು ತೂವಲಿ ಮಾತೇರ್ನೊಟ್ಟಿಗೆಲ್ಲ ಒಂಜಿ ಫ್ಯಾಮಿಲಿಗೆ ದಾದ ಬೋಡ ಅಂಚಿನ ಮೂವಿನ ಮಂತ್ ಕೊಡ್ತೇರು ರೂಪೇಸೇರು ಎಡ್ಡೆ ಮೂವಿ ಮಾತೆಲ್ಲ ತೂಲೆ ಸಪೋರ್ಟ್ ಮನ್ಪುಲೆ ನಮ್ಮ ಕುಡ್ಲ ಟಾಕೀಸ್ಗಳ ಮಾತೆಲ್ಲ ಸಪೋರ್ಟ್ ಮನ್ಪುಲೆ ತೂಲೆ ಮಾತಾಡಲ್ಲ ಫನ್ಲೆ ಒಂದೇನು ಆಯ್ನಾತ್ ಪ್ರಸಾರ ಮನ್ಪುಲೆ ಆಯ್ನಾತ್ ಜನ ಇಲ್ಲಡ್ಕುಲು ಒಂದು ತೂವಾಡು ಬಂದು ನಮ್ಮ ಕುಡ್ಲದಕ್ಲೆ ಈ ಕಾನ್ಸೆಪ್ಟ್ ನಲ್ಲಾತ್ ಎಡ್ಡೆ ಆವಡ್ ಬಂದು ಎನ್ನರಡ್ಡು ಪಾತ್ರ ಮುಗಿ ಗಮ್ಜಾಲ್ ಐತೆ ರೂಪೇಶ್ ಶೆಟ್ಟರ್ನ ಸಿನಿಮಾ ಏತೋ ಜನಕ್ಕೆ ತೂವರೆ ಬೋಡಿತ್ತಂಡು ಆಂಡ ಕೆಲವು ಬೇಲದ ದಿಸೆಟ್ ಐತ ದಿಸೆಟ್ ಪೋವಂದೆ ಪಂದೆ ಉಪ್ಪರ್ಲೆ ಚಾನ್ಸ್ ಉಂದು ಪಂಡ ಗಿರ್ಗಿಡ್ ದಂಚಿಂದ ಒಂಜಿ ಯಶಸ್ವಿ ಸಿನಿಮಾ ಕೊರದೆ ಕಾರಣ ಸೆಕೆಂಡ್ ಪಿಕ್ಚರ್ಗೆ ಮಾತಿರ್ಲ ಕಾತೊಂದಿತ್ತೇರು ಹೌದಾದ ಅದು ಉಪ್ಪುಂಡೊಂದು ತೂವರೆ ಬೋಡಿ ಏತೋ ಜನ ಬಂದಿರು ಹೆಂಗೆ ತೂವರೆ ಬೋಡಿ ಅಣ್ಣ ಎಂಕ್ಲೆಗೆ ಆಫೀಸ್ದು ಬೇಲೆ ಹೆವಿ ಉಂಡು ಪೋಯರಾತಿಜಿಂದು ಸೊ ಅಂಚಿಂದ ಕಲಾಭಿಮಾನಿಲೆಗೆ ಈ ಸಿನಿಮಾನ ತೋಚ್ಪಾವುಡು ಅಂಚನೆ ಓಲ್ ಮತ್ತು ಥಿಯೇಟರ್ ಇಜ್ಜಾಕಲು ಏರ್ ಮತ್ತು ಥಿಯೇಟರ್ ಬೈಜ್ಜರ ಅಕ್ಲೆಗೆ ಸಿನಿಮಾ ತೋಚ್ಪಾವುಡು ಬಂದ್ಬಿನ ದೃಷ್ಟಿಡ್ ಸುಮನ್ ಅಂಚನೆ ರೂಪೇಶ್ ಶೆಟ್ಟಿ ಅಂಚನೆ ನವೀನ್ ಶೆಟ್ಟಿ ಅಕ್ಲೊಂದು ಧೈರ್ಯ ಮಂತದ ಎಂಕ್ಲೆಗೆ ಸಿನಿಮಾನ ಕೊಡ್ತಾರೆ ಖಂಡಿತವಾದ್ಲ ಸುಮನ್ ಈ ಸಿನಿಮಾ ಮಸ್ತ್ ಎಡ್ಡ ಸಿನಿಮಾ ಗಮ್ಜಾಲ್ ಕುಡಾತ ನಮ್ಮ ತುಳುವೇರು ತೂಪೇರು ಪನ್ಪಿನ ಎಂಕ್ ಧೈರ್ಯ ಉಂಡು ಇರೇಗ್ಲುಂಡದೆ ಯಾರು ಪಾಪ ಆರ ಬೇನೆದ ನಡುಟ್ಲ ತೆಲ್ತಂದಲ್ಲೇರು ಸೊ ನಿಖಲ್ನ ಆಶೀರ್ವಾದ ಗಮ್ಜಾಲ್ ಸಿನಿಮಾ ಅಂಚೆನೆ ನಮ್ಮ ಕುಡ್ಲ ಟಾಕೀಸ್ ತಮ್ಮಿ ತುಪ್ಪಾಡು ಒಂದೊಂಜಿ ನಮ್ಮ ತುಳು ಇಂಡಸ್ಟ್ರಿಗೆ ನಮ್ಮ ಅಪ್ಪೆ ಭಾಷೆದ ಒಂಜಿ ಚಾನಲ್ ಪಂದೇನಲೆ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಲ್ತಂದಾಂಡ ನಮ್ಮ ತುಳುನಾಡದ ಏತೋ ಕಲಾವಿದರಿಗೆ ಒಂಜಿ ಅಕಲ್ನ ಪ್ರತಿಭೆಯನ್ನು ತೋಚ್ಪಾಯಿರೋ ಒಂಜಿ ಪ್ಲಾಟ್ಫಾರ್ಮ್ ಆಪುಂಡು. ಸಿನಿಮಾ ನಿರ್ಮಾಪಕರು ನಿಶಾನ್ ಕೃಷ್ಣ ಭಂಡಾರಿ, ವರುಣ್ ಸಾಲ್ಯನ್, ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ಪ್ರದೀಪ್ ಆಳ್ವ ಈ ಪೊರ್ತುಡು ಒಟ್ಟುಗಿತ್ತೇರು. ಕುಡ್ಲದ ಶೇಖರ ಆಚಾರ್ಯರನ ಕನತ ಬಾಲೆ ಅರನ ಆಟೋ ರಿಕ್ಷಾ ಪೊಸದೇಕಿಡು ಪೊರ್ಲಕಂಟಡ ಆರು ಪೊಸತಾದ ಸಜ್ಜ ಮಲ್ತಿನ ಅರನ ರಿಕ್ಷುಗು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರು ಚಾಲನೆ ಕೊರಿಯರು. ಯಕ್ಷಧ್ರುವ ಪಟ್ಲ ಬಕ ಪುಗಾಡ್ತದ ಹೃದಯ ಬೆನಸಿಗದ ತಜ್ಞರು ಡಾಕ್ಟರ್ ಪದ್ಮನಾಭ ಕಾಮತ್ ಅರೆನ ಅಭಿಮಾನಿರಾದಿತ್ತಿನ ಶೇಖರ ಆಚಾರ್ಯರ್ನ ಕನತ ಬಾಲೆ ಆಟೋ ರಿಕ್ಷಾ ಕರಿನ ಪಾಕವರ್ಷಿಲಡ್ದಿಂಚ ರಿಕ್ಷುಡು ಬೆಂದದ ಜೀವನ ಕರಿತೊಂದಿತ್ತಿನ ಶೇಖರ ಆಚಾರ್ಯರು ಬಡವಿರಂಚನೆ ರಸ್ತೆ ಅವಘಡಡು ತಿಕ್ಕಿನಕ್ಲೆನ ಕೂಡ್ಲೆ ಸಾಗವರೆ ಸಕಾಯ ಮಲ್ತೊಂದಿತ್ಯಾರ. ಇಂಚಿಪ್ಪ ತನ್ನ ರಿಕ್ಷುಗು ಟಿವಿ, ಏರ್ ಕೂಲರ್, ಕೆಮರಾ, LED ಬುಲ್ಪದ ವ್ಯವಸ್ಥೆ ಮಲ್ತದ ಹೊಸದೇಕಿಡು ಸಜ್ಜಿ ಮಲ್ತದೇರ ಒಂದು ಮಾತರ್ನಲ ಗುಮನ ಒಯ್ತೊಂದುಂಡು. ಅಂಚಾದ ಕಲಾವಿದರ್ನಕ್ಲಿನತ್ತು ಭಾರಿ ಮೋಕೆದಿದ್ದು ಕಲಾವಿದರ್ನಕ್ಲಿಗೆ ಬಗೆಲ್ದಾಡು ರಾತ್ರಿ ಆಡಿ ಏಪವೆಲ್ಲ ಸಹಾಯ ಉಂಟು ಅಂಚನೆ ರಾತ್ರಿ ವಿಸರ್ಜನೆ ಎಮರ್ಜೆನ್ಸಿ ಇತ್ತನಲ್ಲ ನಾನು ಉಚಿತ ಸೇವೆಯನ್ನು ಮಂತೊಂದಿದ್ದೆ ಅಂಚನೆ ಅದು ಹೆಂಗೆ ಪ್ರಮುಖವಾದ ಸತ್ಸನ್ನ ನಾನೇ ಕೈಟೆ ಉದ್ಘಾಟನೆ ಆಗ್ಬಿಟ್ಟು ಭಾರಿ ಆಸೆ ಇತ್ತು ಏನಂಗೆ ದೇವರು ಈಡೇರಾದ ಕೊಡಿಯರು ಆಯ್ತು. ಭಾರಿ ಸಂತೋಷದ ವಿಷಯ. ಪಾವಂಜಿ ಕ್ಷೇತ್ರದ ಒಂಜಿ ಅಭಿಮಾನ ಇದು ಒಂದು ಪಾವಂಜಿ ಕ್ಷೇತ್ರದ ಸುಬ್ರಹ್ಮಣ್ಯನ ಕ್ಷೇತ್ರದ ಒಂಜಿ ಆಟೋ ರಿಕ್ಷಾ ಚಾಲಕರು ಭಾರಿ ದುಂಬುಡ್ದೆ ಯಕ್ಷಗಾನದ ಭಾರಿ ಮಲ್ಲ ಅಭಿಮಾನಿ ಎನ್ನೊಂದು ಜಿಲ್ಲೆ ಕಲಾವಿದೆ ಆಡಿದ ಎಲ್ಲ ಭಾರಿ ಪ್ರೀತಿ ಇದು ಅಭಿಮಾನ ದಿವನ್ನ ಚಿಂತ ಒಂಜಿ ಶೇಖರ್ ಆಚಾರ್ಯರು ಅರ ಇಡೀ ಕುಟುಂಬ ಬೊಕ್ಕ ಅವ್ರನ್ನ ಗೆಳೆಯರ್ನಕ್ಕೆ ಮಾತ ಸೇರ್ದು ಇನಿ ಒಂಜಿ ಅರ ಒಂಜಿ ರಿಕ್ಷಾ ಆಟೋ ರಿಕ್ಷಾನ ಬಿಡಾಡಬಹುದು ಭಾರಿ ಸಂತೋಷದ ವಿಷಯ. ಎನ್ನ ಕೈಟೆ ಉದ್ಘಾಟನೆ ದಿನ ಇಂಕೆಲ ಒಂಜಿ ಪರಮ ಸಂತೋಷ ಎನ್ನುವೆ ಪಾವಂಜಿ ಕ್ಷೇತ್ರದ ಒಂದು ಬಿದಡ್ನ ಆಟೋ ರಿಕ್ಷಾ ಹಿಡಿದು ನೆಕ್ಲೆ ನನಾತ್ 10 ಐವನ 100 ರಿಕ್ಷಾ ಮಂತದ್ದು ನನಾತ್ ಎಡ್ಡೆ ಉತ್ತುಂಗ ಶಿಖರಕ್ಕೆ ಏರಿದು ಸಮಾಜ ಸೇವೆ ಮಾಡಿದ ಒಂದು ಪುಣ್ಯ ಕೆಲಸ ಮೇಕಡೆ ಆವಡನ್ನು ನಾನು ಹಾರೈಕೆ ಮಾಡ್ತೀನಿ.
ರಿಕ್ಷಾಗೂ ಬಜಾಜ್ ಕಂಪನಿದ LPG ಗ್ಯಾಸ್ ವ್ಯವಸ್ಥೆ ಮಂತದಿತ್ತದ 1.5 ಲಕ್ಷದಾದ ಖರ್ಚು ಮಾಡಿದರ ಬಡ ಕಲಾವಿದರಿಗೆಲ್ಲ ತುಡು ರಿಕ್ಷಾ ಸೇವೆ ಒದಗಾವಂದಿತ್ತದ KMC ಮೆಡಿಕಲ್ ಕಾಲೇಜಿದ ಬಸ್ ಸಂಚಾಲಕರಾಯನ ಶೇಖರ ಆಚಾರ್ಯರು ಬೇತಪಟ್ಟುಡು ರಿಕ್ಷಾ ಬಿಡ್ತಾರೆ. ಪಾವಂಜಿ ಕ್ಷೇತ್ರಡು ಈ ಪುರ್ಲ ದೇಕಿದ ರಿಕ್ಷಾಗೂ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಚಾಲನೆ ಕುರಿಯರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಹನುಮದ್ ವಿಲಾಸ ರಕ್ತಾಕ್ಷಿ ಕಲ್ಯಾಣ ಆಟ ಕಟೀಲ್ ಕ್ಷೇತ್ರದ ಕೈತಲ್ದ ಸರಸ್ವತಿ ಸದನಡು ಶುಕ್ರವಾರ ನಡೆತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿರ್ದು ಹನುಮ ವಿಲಾಸ ರಕ್ತಾಕ್ಷಿ ಕಲ್ಯಾಣ ಯಕ್ಷಗಾನ ಬಯಲಾಟ ಕಟೀಲ್ ಕ್ಷೇತ್ರದ ಕೈತಲ್ದ ಸರಸ್ವತಿ ಸದನಡು ನಡೆತಂಡು. ಶ್ರೀ ರಾಘವೇಂದ್ರ ಆಚಾರ್ಯ ದಂಪತಿಲು ಶಾಂತಿ ಭವನ ಬಜ್ಪೆ ಬೊಕ್ಕ ಶಾಂತಿ ಇಂಡಸ್ಟ್ರೀಸ್ ಬಜ್ಪೆ ಬೆಂಗಳೂರದ ಅನಂತಕುಮಾರ್ ಅನು ಪ್ರಿಂಟರ್ಸ್ ಮಕ್ಕಳು ಈ ಆಟನು ನಡಪದು ಕೊಡ್ತಿದ್ದಾರೆ. ವನವಿಹಾರವನ್ನು ಮಾಡಬೇಕು, ಜಲ ಕೇಳಿಯನ್ನಾಡಬೇಕು ಎನ್ನುವ ಹಾಗೆ ನಾವು ಈ ವನಕ್ಕೆ ಬಂದವರು ನಾವು ನೋಡಬಾರದೆ. ನನ್ನವರು ಸ್ವಲ್ಪ ಆಯಾಸದಿಂದ ಆ ದೊಡ್ಡದಾದಂತಹ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾರೆ. ಇವಳ ನಿದ್ದೆಯಲ್ಲಿ ಇರುವಾಗಲೇ ಸಿದ್ಧಯೋಗದ ಮೂಲಕವಾಗಿ ಇವಳನ್ನು ಕೂಡಿಬಿಟ್ಟರೆ ಅಷ್ಟು ಮಾತ್ರ ಅಲ್ಲ, ಹಾಲು ಕೊಡಮ್ಮ. ಅಚ್ಚರಿಗೊಂಡಳು ಅಚ್ಚರಿಗೊಂಡಳು ಕುಮಾರ ಹುಟ್ಟಿದನೆಂದೋ ಕುಮಾರ ಹುಟ್ಟಿದನೆಂದೋ. ನಿನಗೆ ಒಂದು ರೀತಿ ಎಲ್ಲಿಂದ ಕೊರತೆ ಬರದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನದು. ಕಂದ, ನೀನು ಕೇಳಿದೆಲ್ಲ ಇಲ್ಲಿ ಸಮೀಪದಲ್ಲಿಲ್ಲ, ಮತ್ತೊಂದು ಗಾಡಿಗೆ ಹೋಗಿ ಹುಡುಕಿ ತರಬೇಕು. ನೀನು ಸಣ್ಣವ, ಎಳೆಪ್ರಾಯದ ಬಾಲಕ, ನಿನಗೆ ಯಾವುದನ್ನು ನೋಡಿದ್ರೂ ಕೂಡ ಕಾಣುತ್ತಿರುವುದನ್ನೇ. ಜಾಣನಿಗೆ ಮಾತಿನ ಬಿಟ್ಟು ನಂತ ಕೋಣನಿಗೆ ನಾಲ್ಕು ಬಾರಿಸಿದ್ರು. ಇವಾಗ ನಾನು ಕೋಣನಾಗೆ ಕಾಣ್ತೇನೆ. ಹಾಗೆ ಕಾಣ್ತಾ ಇದ್ದೀಯ. ಮಗನೇ, ಹಾಗೆಂದು ಆದಷ್ಟು ಬೇಗ ನಿನ್ನ ಅಮ್ಮನನ್ನು ಕಂಡುಕೊಳ್ಬೇಕು, ಅವಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಹೇಗೆ ಹೋಗುವುದು ಅಮ್ಮನ ಬಳಿಗೆ ಅನ್ನುವ ಹಾಗೆ ಚಿಂತನೆ ಮಾಡಬೇಡ. ನಾನು ವಾಯುದೇವನಿದ್ದೇನೆ, ವಾಯು ವೇಗವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹೋಗು, ಅಮ್ಮನ ಆಶೀರ್ವಾದವನ್ನು ಪಡೆದು ಅಪ್ಪ, ನಾನು ನೀನು ನೀರಾಟಕ್ಕೆ ಹೋಗಬೇಕು ಅಂತ ಜಲಕೇಳಿಗೆ ಹೋಗಬೇಕನ್ನಂತ ಆಸೆ ನಿರಿಸಿಕೊಂಡಿದ್ದೇನೆ.
ಮನಸ್ಸಿದೆ ನಿಮಗೂ ಮನಸ್ಸುಂಟು. ಎಂತದ ಮನಸ್ಸು ಅಲ್ಲ ನೀನು ಕೇಳಿದ್ದು ಜೂತಪರವನ್ನ ಅಲ್ಲ ನೀವು ಅಲ್ಲಿಗೆ ಹೋಗ್ತೀರಿ ಎಲ್ಲಿಯಾದ್ರೂ ನೀವಾಗೆ ಮರೆವಾದ್ರೆ ನನ್ನ ವಿಚಾರದ ಬಗ್ಗೆ ಸೂಚನೆ ಕೊಟ್ಟದ್ದು ನಾನು. ಮರೆವಾಗಬಾರ್ದು, ಮರೆಯುವಂತ ಪ್ರಸಂಗ ಬರ್ಲಿಕ್ಕೆ ದೀರ್ಘವಾಗಿ ನನ್ನ ಯೋಚನೆಯಲ್ಲೇ ನೀವಿರ್ಬೇಕು. ಹಾಗಂತ ನೀವು ಕೈ ತಟ್ಟಿ ಮಾತು ಯೋಚನೆ ಮಾಡಬೇಡ. ಕಾಡನ್ನು ಸೇರಿದೆಯಾ ಹಾಗೆ ವಿಹಾರಕ್ಕೆ ಬಂದಂತ ಮಗಳನ್ನು ಕೊಂಡೊಯ್ಯೋಕೆ ಎಷ್ಟು ಕೊಬ್ಬ ನಿನಗೆ ಧೈರ್ಯ ಉಂಟೇಳ ನಿನ್ನಲ್ಲಿ ನಿನ್ನನ್ನು ಇತ್ತೆ ಕುಡರೆ ನಿತ ಮಲ್ಲ ಸುದ್ದಿಲು ಸರ್ಕಾರದ ಆಡಳಿತದ ಇರೋದ ರಾಜ್ಯಪಾಲರಿಗೂ ಓಲೆ ಬರೆಯಿನ ಬಿಜೆಪಿದ ಸಚಿವರು ಈಶ್ವರಪ್ಪರ ರಾಜೀನಾಮೆ ಕೊರಡು ಇಜ್ಜಂಡ ಮುಖ್ಯಮಂತ್ರಿಗಳು ತನ್ನ ಸ್ಥಾನವನ್ನು ಬಿಡೋಡು ಕುಡ್ಲಡ್ ಡಿಕೆಶಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ವರ್ಷ ಭಾರಿ ಲಾಭ ಸುದ್ದಿ ಕೊಟ್ಟಿಡ ಎಂಎನ್ ರಾಜೇಂದ್ರ ಕುಮಾರ್. ಕುಡ್ಲರ್ದ ಬೆಂಗಳೂರಿಗೂ ಬೇಲದ ಮಿತ್ತು ಪ್ರಯಾಣ ಮಲ್ತು ನಿತ್ತಿನ ಜೋಡೆಲನ್ ಮಿತ್ತು ಸಂಘ ಪರಿವಾರದ ಜವನೆರೆಡ್ದು ದಾಳಿ. ಕುಡ್ಲದ ವಿಮಾನ ನಿಲ್ದಾಣಡು ಕಸ್ಟಮ್ಸ್ ಅಧಿಕಾರಿಲಿಡ್ದ ಭಾರಿ ಬಂಗಾರ ವಶ, ಉಳ್ಳಾಲದ ಮೊಹಮ್ಮದ್ ಅಶ್ರಫ್ ಬಂಧನ. ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.